ಉಡುಪಿಯ ಎಲ್ಲಾ ಟೋಲ್ ಗೇಟ್ನಲ್ಲಿ ಸ್ಥಳೀಯರಿಗೆ ವಿನಾಯಿತಿಯನ್ನ ಕೊಡಬೇಕು. ಇವತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಉಡುಪಿಯಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ. ಸ್ಥಳೀಯ ವಾಹನಗಳಿಗೆ ವಿನಾಯಿತಿಯನ್ನ ಮುಂದುವರಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ವಿವಿಧ ಇಲಾಖೆಯ ಅಧಿಕಾರಿಗಳು, ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು, ಟೋಲ್ ಪ್ಲಾಜಾದ ಮುಖ್ಯಸ್ಥರು, ಜಿಲ್ಲೆಯ 3 ಟೋಲ್ಗಳ ಹೋರಾಟ ಸಮಿತಿಯ ಸದಸ್ಯರ ಪ್ರಮುಖರು ಎಲ್ಲರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಬರುವ 3 ಟೋಲ್ ಗೇಟ್ನಲ್ಲೂ ಕೂಡ ಸ್ಥಳೀಯರಿಗೆ ವಿನಾಯಿತಿ ಕೊಡಬೇಕು. ಲೋಕಲ್ಸ್ ವೆಹಿಕಲ್ ಯಾರು ಹೋಗ್ತಾರೆ ಅವರಿಗೆ ಯಾರಿಗೂ ಕೂಡ ಟೋಲ್ ತೆಗೆದುಕೊಳ್ಳಬಾರದು. ಅದರ ಜೊತೆಗೆ ರಸ್ತೆಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಕೂಡ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ. ಸರ್ವಿಸ್ ರಸ್ತೆಗಳ ನಿರ್ಮಾಣ, ಮಳೆ ನೀರು ನಿಂತು ನಡೀತಾ ಇರುವಂತಹ ಅಪಘಾತ, ದಾರಿದೀಪಗಳ ಕೊರತೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಹೆದ್ದಾರಿ ಇಲಾಖೆ ಮತ್ತು ಟೋಲ್ ಪ್ಲಾಜಾದ ಮುಖ್ಯಸ್ಥರಿಗೆ ಉಡುಪಿ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಈ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನವೀನ್ ಚಂದ್ರ ಶೆಟ್ಟಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ. ಈಗ ಹೆಜಮಾಡಿ ಹೋರಾಟ ಸಮಿತಿಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಏನಾಗಿದೆ ಅಂದರೆ ಜಿಲ್ಲಾಧಿಕಾರಿ ಅವರು ತಾರತಮ್ಯವನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಅಂತ ಹೇಳಿದರೆ ಜಿಲ್ಲಾಡಳಿತ. ಯಾಕೆಂದರೆ ಸಂಸ್ಥಾನಕ್ಕೆ 6 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಇವರು ಟೋಲನ್ನು ಫ್ರೀ ಮಾಡಿದ್ದಾರೆ ಎಲ್ಲ ವಾಹನಗಳಿಗೆ. ಅದೇ ರೀತಿ ಅದು ಹೆಜಮಾಡಿ ಟೋಲ್ಗೂ ಆಗಬೇಕಿತ್ತು. ಆದರೆ ಅಲ್ಲಿಗ ಖಾಲಿ 1 ಕಿಲೋಮೀಟರ್ ಖಾಲಿ ಹೆಜಮಾಡಿ ಗ್ರಾಮಸ್ಥರಿಗೆ ಮಾತ್ರ ಕೊಟ್ಟಿದ್ದಾರೆ. ಬಾಕಿ ನಾವೆಲ್ಲ ವಂಚಿತರಾಗಿದ್ದೇವೆ. ಅಲ್ಲಿ 6 ಕಿಲೋಮೀಟರ್, ಇಲ್ಲಿ 1 ಕಿಲೋಮೀಟರ್ ಅಂದರೆ ಶಾಸನ ಉಡುಪಿ ಜಿಲ್ಲೆಯಲ್ಲಿ ಇರೋದಾ? ನಾವು ಪಡುಬಿದ್ರಿ ಹೆಜಮಾಡಿಯವರು ಸಹ ಉಡುಪಿ ಜಿಲ್ಲೆಯಲ್ಲಿ ಇರುವವರು. ಆದರೆ ಅವರಿಗೊಂದು ನ್ಯಾಯ, ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಊರಲ್ಲಿ ಎರಡು ಕಾನೂನು ಆಗಲಿಕ್ಕೆ ಸಾಧ್ಯ ಉಂಟಾ? ನಾವೀಗ ಕೇಳ್ತಿರೋದು ಇಷ್ಟೇ. ಅಲ್ಲಿ ಅವರು 6 ಕಿಲೋಮೀಟರ್ ಕೊಟ್ಟ ಮೇಲೆ ಹೆಜಮಾಡಿ ನಮಗೂ ಸಹ ಅವರು 6 ಕಿಲೋಮೀಟರ್ ಕೊಡಬೇಕು. ಒಂದು ವೇಳೆ ಕೊಡದೆ ಇದ್ದಲ್ಲಿ ಮುಂದೆ ಇದನ್ನೇ ನಾವು ಎತ್ತಿ ಹಿಡಿತೇವೆ. ಶಾಸನಕ್ಕೆ ಕೊಟ್ಟದ್ದು ನಮಗೆ ಯಾಕೆ ಕೊಡಲಿಲ್ಲ ಅಂತ ಎನ್ನುವ ಮುಖಾಂತರ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಜನ ಬೀದಿಗಿಳುವ ಮುನ್ನ ಈ ಜಿಲ್ಲಾಡಳಿತ ಎಚ್ಚೆತ್ತು ಇದಕ್ಕೊಂದು ಸಮರ್ಪಕವಾದ ನಿರ್ಣಯವನ್ನು ತಗೊಂಡು ಅಲ್ಲಿ ನಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯದಿಂದ ನಮ್ಮನ್ನು ಬಿಡಿಸಬೇಕು. ಅದೇ ರೀತಿ ಶಾಸನಕ್ಕೆ ಕೊಟ್ಟಂಥ ಏನು ನ್ಯಾಯ ಉಂಟು ಅದೇ ಪಡುಬಿದ್ರಿಗೆ ಸಹ ಆ ನ್ಯಾಯವನ್ನು ಕೊಡಬೇಕಂತ ನಮ್ಮ ವಿನಂತಿ. ಶಾಮಸುಂದರ್ ನಾಯ್ರಿ, ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಶಾಸನ ಇದರ ಅಧ್ಯಕ್ಷನಾಗಿರುತ್ತೇನೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಕುಂದುಕೊರತೆಗಳ ಬಗ್ಗೆ ಟೋಲಿನ ವಿಷಯದಲ್ಲಿ ಜಿಲ್ಲಾಡಳಿತವರು ಜಿಲ್ಲಾಡಳಿತ ಕಚೇರಿಯಲ್ಲಿ ಮೀಟಿಂಗ್ ಕರೆದಿರುತ್ತಾರೆ. ಆ ಮೀಟಿಂಗಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತೊಂದರೆ ಏನಿದೆ, ಅದರ ನೀರು ನಿಲ್ಲದಿರ್ಬೋದು, ಸರ್ವಿಸ್ ರಸ್ತೆಯ ಬಗ್ಗೆ, ಬೀದಿ ದೀಪಗಳ ಬಗ್ಗೆ, ಟೋಲಿನ ಹತ್ತಿರ ವಾಹನಗಳ ನಿಲ್ಲುವ ಬಗ್ಗೆ, ಅನೇಕ ತೊಂದರೆಗಳ ಬಗ್ಗೆ ವಿಚಾರದಲ್ಲಿ ಚರ್ಚೆ ನಡೆಯಿತು. ಆ ಚರ್ಚೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ಕುಂದುಕೊರತೆಗಳಿವೆ 3 ತಿಂಗಳುಗಳಲ್ಲಿ ಅದನ್ನು ನಾವು ಸಾಲ್ವ್ ಮಾಡ್ತೇವೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ. ಅದೇ ರೀತಿ ಟೋಲ್ ವಿಚಾರದಲ್ಲಿ ಚರ್ಚೆ ಬಂತು. ಟೋಲಿನಲ್ಲಿ ಮೊದಲಿಗೆ ಕಮರ್ಷಿಯಲ್ ವೆಹಿಕಲಿಗೆ ನಾವು ಟೋಲ್ ತೆಗೆದುಕೊಳ್ತೇವೆ, ಬೇರೆ ವೆಹಿಕಲ್ಗೆ ಬಿಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ನಾವು ಅದಕ್ಕೆ ಬಲವಾದ ಆಕ್ಷೇಪ ವ್ಯಕ್ತಪಡಿಸಿತು. ಅದಕ್ಕೆ ಮುಂಚಿಂದ ಏನಿದೆಯೋ ಶಾಸನ ಟೋಲ್ ಬಗ್ಗೆ ಹೇಳೋದಾದರೆ ಜಿಲ್ಲಾ ಪಂಚಾಯತ್ ಏರಿಯಾ ಅಂದರೆ ಇನ್ಕ್ಲೂಡಿಂಗ್ ಸಾಲೂರಿನ ಪಟ್ಟಣ ಪಂಚಾಯತ್. ಸೊ ಯಥಾಸ್ಥಿತಿ ಮುಂದೆ ಹಿಂದೆ ಏನಿದೆಯೋ ಅದೇ ರೀತಿ ಮುಂದೆ ಸಹ ಅದನ್ನು ಕಂಟಿನ್ಯೂಗೆ ಆದೇಶ ಮಾಡಿರುತ್ತಾರೆ. ಅದೇ ರೀತಿ ಮುಂದುವರಿಸಿಕೊಳ್ಳಲು ಜಿಲ್ಲಾಡಳಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವರಿಗೆ ತಾಕೀತು ಮಾಡಿರ್ತದೆ. ಸೊ ಈಗ ಟೋಲ್ ಈಗ ನಮಗೆ ತಾಲೂಕು ಶಾಸನ ಟೋಲ್ಗೆ ಸಂಬಂಧಪಟ್ಟಂತೆ ಸ್ಥಳೀಯವರಿಗೆ ಗ್ರಾಮ ಪಂಚಾಯತ್ ಮೆಂಬರ್ ಇವತ್ತು ನಮ್ಮ DC ಅವರ ಮೇಡಮ್ ಹತ್ರ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದರು. ಅದರಲ್ಲಿ ಪಡುಬಿದ್ರಿ ಅವರಿಗೆ ತುಂಬ ಅನ್ಯಾಯ ಆಗಿದೆ. ಶಾಸನ ಮತ್ತು ಶಿರೂರಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯ ಸರೌಂಡಿಂಗ್ಸ್ ಅವರಿಗೆ ಫ್ರೀ ಕೊಡ್ತಾಯಿದ್ರು. ಪಡುಬಿದ್ರಿಯಲ್ಲಿ ಕೇವಲ 1 ಕಿಲೋಮೀಟರ್ ಅವರಿಗೆ ಫ್ರೀ ಕೊಡ್ತಾ ಇದ್ದಾರೆ. ಪಡುಬಿದ್ರಿ ಅವರ ಹೆಜಮಾಡಿ ಗ್ರಾಮ ಪಂಚಾಯತ್ ಮಾತ್ರ. ಆದರೆ ಹೆಜಮಾಡಿ ಗ್ರಾಮ ಪಂಚಾಯತ್ ಪಕ್ಕದಲ್ಲಿ ನಡ್ಸಾಲ್ ಬರ್ತದೆ. ನಡ್ಸಾಲ್ ದೊಡ್ಡ ಗ್ರಾಮ ಇರೋದರಿಂದ ಅವರು ಅದಕ್ಕೆ ಇವತ್ತು ಆಕ್ಸೆಪ್ಟ್ ಮಾಡಲಿಲ್ಲ. ಮುಂಚೆ ಯಾವುದಿತ್ತು ಅದನ್ನೇ ಮಾಡ್ತಿದ್ದೆ. ಇದು ಭಾಳ ನಮಗೆ ಅನ್ಯಾಯ ಆಗಿದೆ. ಇವತ್ತಿನ ಮೀಟಿಂಗಲ್ಲಿ ಪಡುಬಿದ್ರಿ ಅವರಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಈ ಮೀಟಿಂಗಿನ ಡಿಸಿಷನನ್ನು ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ನಾವು ಮಾಡಿ ಅದಕ್ಕೆ ನಮಗೆ ಮುಂಚೆ ಹೇಗಿತ್ತು, ಈಗ ಕಂಪನಿ ಬರೋದಕ್ಕಿಂತ ಮುಂಚೆ ನಮಗೆ ಟೋಲ್ ಎಕ್ಸಂಪ್ಷನ್ ಇತ್ತು, ಅದನ್ನು ನಾವು ಪಡ್ಕೊಳ್ತೀವಿ. ಶೇಖರ್ ಹೆಜ್ಮಾಡಿ ಟೋಲ್ ಗೇಟ್ ಹೋರಾಟ ಸಮಿತಿಯ ಅಧ್ಯಕ್ಷರು. ಈಗ ನಾವು ಇವತ್ತು ಬೇಡಿಕೆ ಇಟ್ಟದ್ದು ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ಮತ್ತು 6 ಕಿಲೋಮೀಟರ್ ವ್ಯಾಪ್ತಿಗೆ ಟೋಲ್ ವಿನಾಯಿತಿ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದೇವೆ. ಆದರೆ ಸಂಸ್ಥಾನದವರನ್ನು ಮುಂದುವರಿಸಿದ್ದಾರೆ. ಹೆಜಮಾಡಿ ಟೋಲ್ ಗೇಟಿಗೆ ಸಂಬಂಧಪಟ್ಟು ಇವತ್ತು ಹೆಜಮಾಡಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಸಭೆ ಸೇರಿಸುವುದರ ಮೂಲಕ ಯಾರು ನಮ್ಮ ಶಾಸಕರಿದ್ದಾರೆ, ಸಂಸದರು ಇವರನ್ನೆಲ್ಲ ಕರೆಸಿಬಿಟ್ಟು ಸಭೆ ಮಾಡಿ ಮತ್ತೆ ಜಿಲ್ಲಾಧಿಕಾರಿಯವರ ಮೂಲಕ ಸಭೆ ಮಾಡಿಸಿ ನಮ್ಮ ಪಡುಬಿದ್ರಿ ಜಿಲ್ಲಾ ಪಂಚಾಯತ್ 6 ಕಿಲೋಮೀಟರ್ ವ್ಯಾಪ್ತಿಗೆ ವಿನಾಯಿತಿ ಕೊಡಲಿಕ್ಕೆ ಬೇಡಿಕೆ